ಏನಿದು ಬ್ಲ್ಯಾಕ್ ಫಂಗಸ್? ಸಾಮಾನ್ಯವಾಗಿ ತೆರೆದು ಇಟ್ಟ ಬ್ರೆಡ್ ಮೇಲೆ ಉಂಟಾಗುವ ಕಪ್ಪು ಫಂಗಸ್ನ ನೀವು ನೋಡಿರ್ತೀರ. ಅದುವೇ ಬ್ಲ್ಯಾಕ್ ಫಂಗಸ್. ಇವು ಸಾಮಾನ್ಯವಾಗಿ ತೇವಾಂಶ ಹೆಚ್ಚಿರುವ ಜಾಗದಲ್ಲಿ ಕಾಣುತ್ತವೆ. ಅಯ್ಯೋ, ಇದರಲ್ಲಿ ಹೊಸದೇನಿದೆ ಅನ್ಬೇಡಿ. ಈ ಫಂಗಸ್ ಮೂಗು, ಬಾಯಿ ಅಥವಾ ಕಣ್ಣುಗಳ ಮೂಲಕ ಮೆದುಳಿಗೆ ಪ್ರವೇಶಿಸಿ ಹಾನಿಯನ್ನು ಉಂಟು ಮಾಡಬಲ್ಲದು. ಆರೋಗ್ಯ ತಜ್ಞರು ಹೇಳಿರುವಂತೆ ಕೊರೋನಾ ಸಂದರ್ಭದಲ್ಲಿ ಸ್ಟೆರಾಯ್ಡ್ಸ್ನ ಅತಿಯಾದ ಬಳಕೆ ಈ ಬ್ಲ್ಯಾಕ್ ಫಂಗಸ್ಗೆ ಕಾರಣವಾಗಿದೆ. ಈ ಸ್ಟೆರಾಯ್ಡ್ಸ್ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಕ್ಷೀಣಿಸುವಂತೆ ಮಾಡುತ್ತದೆ ಮತ್ತು ಆ ವ್ಯಕ್ತಿ ಬ್ಲ್ಯಾಕ್ ಫಂಗಸ್ಗೆ ಬೇಗ ತುತ್ತಾಗುತ್ತಾನೆ. ಹೈಡೋಸ್ ಸ್ಟೆರಾಯ್ಡ್ಸ್ ಹೊಂದಿದ ಕೋವಿಡ್ ರೋಗಿ, ಅಂದರೆ ಯಾರಿಗೆ ಆಕ್ಸಿಜನ್ ಬೆಡ್ ವೆಂಟಿಲೇಟರ್ ಅದರ ಅವಶ್ಯಕತೆ ಇದೆಯೋ ಅವರಿಗೆ ಇದಾಗಲೇ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದು ಅವರು ಬೇಗ ಈ ಬ್ಲ್ಯಾಕ್ ಫಂಗಸ್ಗೆ ತುತ್ತಾಗುತ್ತಾರೆ. ಹಾಗಾದರೆ ಬ್ಲ್ಯಾಕ್ ಫಂಗಸ್ನ ಲಕ್ಷಣಗಳೇನು ಅಂತ ನೋಡೋಣ ಬನ್ನಿ. ಮೂಗಿನ ಒಳಗಡೆ ಸ್ವಲ್ಪ ಕಂದು ಬಣ್ಣದ ದ್ರವ ಹೆಪ್ಪುಗಟ್ಟುತ್ತದೆ. ನಂತರ ಅದು ನಿಧಾನವಾಗಿ ದ್ರವ ರೂಪದಲ್ಲಿ ಹೊರಬರುತ್ತದೆ. ಹಲ್ಲುಗಳು ದುರ್ಬಲವಾಗುತ್ತವೆ. ಮೂಗಿನ ಒಳಗಡೆ ಕಪ್ಪು ಪದರ ಮೂಡುತ್ತದೆ. ಆದರೆ ಇದೇನಾದರೂ ಕಣ್ಣು ತಲುಪಿದರೆ ಮಾತ್ರ ಕಷ್ಟಕರ. ಕಣ್ಣಿನಲ್ಲಿ ಅತಿಯಾದ ನೋವಿನಿಂದ ಕೆನ್ನೆ ಊದಿಕೊಳ್ಳುವುದರ ಜೊತೆಗೆ ದೃಷ್ಟಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ವೀಕ್ಷಕರೇ. ಈ ನಂತರ ಬ್ಲ್ಯಾಕ್ ಫಂಗಸ್ ಮೆದುಳನ್ನು ತಲುಪುತ್ತದೆ. ಪರಿಸ್ಥಿತಿ ಇಲ್ಲಿಗಾಗಲೇ ಕೈ ಮೀರಿ ಹೋಗುವಂಥ ಸಂದರ್ಭ ಇದು. ಇವೆಲ್ಲವೂ ಆಗೋದು ರೋಗ ನಿರೋಧಕ ಶಕ್ತಿ ಅತಿ ಕಡಿಮೆ ಇದ್ದವರಲ್ಲಿ ಮಾತ್ರ. ಹಾಗಂತ ಯಾರೂ ಕಡೆಗಣಿಸುವಂತಿಲ್ಲ. ಮೂಗಿನಲ್ಲಿ ಕಪ್ಪು ಪದರ ಕಂಡು ಬಂದ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯವಶ್ಯಕವಾಗಿದೆ. ಮತ್ತಷ್ಟು ಅರಿವಿನ ಸುದ್ದಿಗಳಿಗಾಗಿ ನಾಲೆಜ್ ಹೋಮ್ ಅರಿವೇ ಗುರುನ ಸಬ್ಸ್ಕ್ರೈಬ್ ಮಾಡಿ.